ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಈಗ ಮೀನು ಹಿಡಿಯುವುದು ಮಾತ್ರವಲ್ಲ, ಮೀನು ಎಲ್ಲಿ ಸಿಗುತ್ತದೆ ಎನ್ನುವುದನ್ನು ತೋರಿಸಿಕೊಡುವ ಕೆಲಸವನ್ನು ಮಾಡುತ್ತಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಅಭಿಪ್ರಾಯಪಟ್ಟರು. ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಗಸ್ಟ್ 1 ಮತ್ತು 2ರಂದು ಮೂಡುಬಿದ್ರೆಯ ವಿದ್ಯಾಗಿರಿ ಆಳ್ವಾಸ್ ಕ್ಯಾಂಪಸ್ನಲ್ಲಿ ನಡೆಯುವ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳದ ಪೂರ್ವಭಾವಿಯಾಗಿ ಕಲ್ಲಾಪುವಿನಲ್ಲಿ ಉಳ್ಳಾಲ ತಾಲೂಕಿನ ಉದ್ಯೋಗಾಕಾಂಕ್ಷಿಗಳಿಗೆ ನಡೆದ ಉದ್ಯೋಗ ಮಾಹಿತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಯಾವ ಗ್ರಾಮದಲ್ಲಿ ಎಷ್ಟು ಪದವೀಧರ ನಿರುದ್ಯೋಗಿಗಳು ಇದ್ದಾರೆ ಎನ್ನುವುದನ್ನು ಗುರುತಿಸಿ ಅಂತವರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮದ ಪ್ರಮುಖರು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಉದ್ಯೋಗ ಅರಸಿ ಮೇಳಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಸಂದರ್ಶನ ಎದುರಿಸಬೇಕು ಎನ್ನುವ ಮಾಹಿತಿ ನೀಡಲಾಗುತ್ತಿದೆ. ಎಲ್ಲರಿಗೂ ಕೆಲಸ ಸಿಗದಿದ್ದರೂ ಕೆಲಸ ಸಿಕ್ಕವರ ಬಗ್ಗೆ ಸಂತೋಷಪಟ್ಟು ಮುಂದಕ್ಕೆ ಪ್ರಯತ್ನಿಸಬೇಕು ಎಂದು ಕಿವಿಮಾತು ಹೇಳಿದರು. ನಮ್ಮಲ್ಲಿ ಡಿಗ್ರಿ ಕಾಲೇಜುಗಳು ಜಾಸ್ತಿ ಇಲ್ಲ, ಅವರು ಬಂದ ಪ್ರಿನ್ಸಿಪಲ್ ಮಾಹಿತಿ ಕೂಡ ಕೊಡ್ತಾರೆ. ಇವರು ಸೆಕೆಂಡ್ ಸಾಟರ್ಡೆ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳಿಗೆ ಸಿಕ್ಕುವುದೇ 1-2 ರಜೆ. ಅವ್ರ ಕುಟುಂಬದ ಜೊತೆಯಲ್ಲಿ ಮಕ್ಕಳು ಎಷ್ಟು ಮದುವೆಗೆ ಅಲ್ಲಿಗೆ ಇಲ್ಲಿ ಊರಿಗೆಲ್ಲ ಹೋಗ್ಲಿಕ್ಕೆಲ್ಲ ತಯಾರಿಗೆ ನಿಂತಿದ್ದಾರೆ. ಈ ಸಂದರ್ಭ ನಾವಿಲ್ಲಿ ಒಂದು ಕಾರ್ಯಕ್ರಮ ಇಟ್ಟು ಇಂಥ ನಾವಂತೆ ಜಾಸ್ತಿ ಪ್ರೆಷರೈಸ್ ಮಾಡಲಿಕ್ಕೆ ಹೋಗಿಲ್ಲ. ಅವ್ರ ಕುಟುಂಬ ಇದೆ, ಫ್ಯಾಮಿಲಿ ಅವ್ರಿಗೆ ಹೋಗಬೇಕಾಗ್ತದೆ. ನಾನು ಹೇಳಿದ್ದೇನೆ, ಮೊದಲು ಹೋಗಿ ಬನ್ನಿ, ಮತ್ತು ಬಂದ ನಂತರ ನಾಳಿಂದ ಕೆಲಸ ಪ್ರಾರಂಭ ಮಾಡಬೇಕಂತ. ಅದಕ್ಕಾಗಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಒಬ್ಬರು ಹೇಳೋದಿಷ್ಟೇ, ನಮ್ಮ ಜೆಡಿಯನ್ನು ಕರೆಸಿ ಕರೆಸಿ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಮೀಟಿಂಗ್ ಅನ್ನು ಒಂದು ಕರೆಸಿ ಅವರಿಗೆ ಆ ಒಂದು ಮಾಹಿತಿ ಕೊಡಬೇಕು. ಎರಡನೇದು, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸೆಕ್ರೆಟರಿ ಮತ್ತು PDOಗಳಿಗೆ ನಮ್ಮ ಇಒ ಮುಖಾಂತರ ಒಂದು ಮಾಹಿತಿ ಕೊಡ್ತೇವೆ. ಅವ್ರು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ನಾವೊಂದಲ್ಲಿ ಕಾಲ್ ಫಾರ್ಮ್ ಮಾಡಲಿಕ್ಕೆ ಹೇಳಿದ್ದೇವೆ. ಯಾರಿಗೆಲ್ಲ ಉದ್ಯೋಗ ಮೂಡಬಿದ್ರೆಯಲ್ಲಿ ಹೋಗಲಿಕ್ಕೆ ಯಾರಿಗೆಲ್ಲ ಇಚ್ಛೆ ಇದೆ ಅಂತೇಳಿ ಗ್ರಾಮ ಪಂಚಾಯತ್ನಲ್ಲಿ ಫಸ್ಟಿಗೆ ಬಂದು ನೋಂದಾಯಿಸಿದರೆ ಅವರಿಗೆ ಬಂದು ಹೋಗುವಂಥ ವಾಹನದ ವ್ಯವಸ್ಥೆ ಕೂಡ ನಾವು ಆ ಗ್ರಾಮ ಪಂಚಾಯತ್ ಮಾಡ್ತೇವೆ. ಅವ್ರು ಬರಬೇಕು ಹೋಗ್ಬೇಕೇನಂತೇಳಿ ಅವರ ಗ್ರಾಮ ಪಂಚಾಯತಿಗೆ ಬೆಳಿಗ್ಗೆ ಬಂದರೆ ಸಾಕು. ಆ ಗ್ರಾಮ ಪಂಚಾಯತ್ನ ಅಲ್ಲಿಗೆ ಅವರನ್ನು ಮುಟ್ಟಿಸುವಂಥದ್ದು ಮತ್ತೆ ಬೇಕಾದಲ್ಲಿ ಇದು ತನ್ನ ಜಾಬ್. ನಮ್ಮ ಜಿಲ್ಲೆಯ ಜನರು ಆರಾಮ್ಸೆ ಕೈ ಬೀಸ್ಕೊಂಡು 11 ಗಂಟೆಗೆ ಬರೋದು ನಾವು ನೋಡ್ತೇವೆ. ಜಾಸ್ತಿ ಜನ ಬಂದು ಕೇಳೋದು ಈದಾನ ಮೂಲ ಅಂತ ಕೇಳುವಾಗ ಯಾನ್ ಮೂಲೆ ಅಂತ ಹೇಳೋದು ನಾನು ಸುಮಾರು ಬಾರಿ ಕೇಳ್ತೇನೆ. ನಿಮಗೆ ಗಮನದಲ್ಲಿದೆ, ಆ ಕೆಫೆಟೇರಿಯಾದಲ್ಲಿ ಜಾಸ್ತಿ ಕಾಣೋದಕ್ಕೆ ನನ್ನ ಊರವರೇ. ಇವತ್ತು ನನಗೆ ಆಸೆ ಉಂಟು, ನನ್ನ ಕರಾವಳಿ ಭಾಗದವರಿಗೆ ಜಾಸ್ತಿ ಆಪರ್ಚುನಿಟಿ ಬರಬೇಕು, ಜಾಸ್ತಿ ಜನರಿಗೆ ಜಾಬ್ ಸಿಗ್ಬೇಕಂತ ಆಸೆ ಇದೆ. ಬಟ್ ಇವತ್ತೇನಾಗ್ತು ಅಂತ ಹೇಳಿದ್ರೆ, ನೀವುಗಳನ್ನು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ತೀರಿ ಆ ರೀತಿಯ ಸಿದ್ಧತೆ ಇಂಥ ಉದ್ಯೋಗ ಮೇಳದಲ್ಲಿ ಮಾಡೋದಿಲ್ಲ. ನಾವು ಯಾವುದೇ ಪ್ರಚಾರಕ್ಕೆ, ಯಾವುದೇ ಒಂದು ಟೈಮ್ ಪಾಸಿಗೆ ಈ ಉದ್ಯೋಗ ಮೇಳ ಮಾಡೋದಲ್ಲ. ನಮ್ಮ ಸಂಸ್ಥೆ ಇದಕ್ಕೆ ಒಂದು 50 ಲಕ್ಷ ಪ್ರತಿ ವರ್ಷ ಖರ್ಚು ಮಾಡ್ತಾರೆ. ಇವತ್ತು ಎಲ್ಲ ಶಾಸಕರುಗಳು ಅವರವರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದು ನೀವು ಗಮನಿಸಿ. ನಾವಲ್ಲಿ 10 ಮಕ್ಕಳು ಇದ್ರೂ ಕೂಡ ನಾವು ಇಂಥ ಮಾಹಿತಿ ಶಿಬಿರಗಳನ್ನು ನಡೆಸ್ತಿದ್ದೇವೆ. ಇದಕ್ಕೆ ಯಾರು ಬೇರೆಯವರು ಬರೋದಲ್ಲ. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ BH ಈಶ್ವರ್, ಧಾರ್ಮಿಕ ಪರಿಷತ್ನ ಸದಸ್ಯ ಸುರೇಶ್ ಭಟ್ನಗರ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಮಿತ್ ಶೆಟ್ಟಿ, ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷ ರಫೀಕ್ ಅಮ್ಲಮೊಗರು, ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿವೇಕಾನಂದ ಎಲ್ ಸನಿಲ್, ಮುಖಂಡ ಮನ್ಸೂರ್ ಮಂಚಿಲಾ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡ ಪ್ರಾಧ್ಯಾಪಕ ಡಾ ಯೋಗೀಶ್ ಕೈರೋಡಿ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. ಮಾರ್ನಬೈಲು ಅಯ್ಯಪ್ಪ ಸ್ವಾಮಿ ಮಂದಿರದ ಅಭಿವೃದ್ಧಿ ಮತ್ತು ಭೂಮಿ ಖರೀದಿ ಸಂಕಲ್ಪ ಸಿದ್ಧಿಗಾಗಿ 18 ಗುರುವಾರದ ಪರ್ಯಂತ ನಡೆದ ಪಂಚಾರತಿ ಸೇವೆಯು ಸಂಪನ್ನಗೊಂಡಿತು. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಜಗನ್ನಾಥ ಚೌಟ ಬದಿಗುಡ್ಡೆ ಭಾಗವಹಿಸಿ ಮಾತನಾಡಿ, ಕಲಿಯುಗದಲ್ಲಿ ಸಮಸ್ಯೆಗಳು ಸಾಮಾನ್ಯ, ಅವುಗಳನ್ನು ಎದುರಿಸಿಕೊಂಡು ಮುನ್ನಡೆಯಬೇಕಾದುದು ನಮ್ಮ ಧರ್ಮ. ನಮಗೆ ಈ ಮಾನವ ಧರ್ಮವು ದೊರಕಿರುವುದು ಪೂರ್ವಜನ್ಮದ ಪುಣ್ಯ. ನಾವು ಮಾಡುತ್ತಿರುವ ಎಲ್ಲಾ ಕೆಲಸ ಕಾರ್ಯಗಳು ಪೂರ್ವಜನ್ಮದ ಪುಣ್ಯದ ಕಾರ್ಯದಲ್ಲಿ ನಿರ್ಧರಿತವಾಗಿದೆ ಎಂದರು. ನಮ್ಮ ಮನಸ್ಸು ಇಂಚ ಭಾವನೆ ಇಂಚ ದೃಷ್ಟಿ ಅಂತ ಸೃಷ್ಟಿ ನಮ್ಮೊಂಜಿ ದೇವಸ್ಥಾನದ ಒಂಜಿ ದೇವರ ತೂಪ ಒಂಜಿ ಮಂದಿರದ ತೂಪ
ಅದು ನಮ್ಮ ಇಲ್ಲಡೊಂದು ಫೋಟೋಡು ದೇವರದ್ದು ನಮ್ಮ ಮನಸ್ಸು ಎಂಚೊಂಡು ಆ ರೀತಿ ದೇವರು ನಂಗೆ ಅನುಗ್ರಹ ಮಲ್ಪಬೇಕು. ಇನಿ ಅಯ್ಯಪ್ಪ ಸ್ವಾಮಿನ ಮಹಾಗಣಪತಿ ನಂಚನೆ ಸುಬ್ರಹ್ಮಣ್ಯ ಸ್ವಾಮಿನ ಒಂದು ಸಾನ್ನಿಧ್ಯದ್ದು ಮುಟ್ಟು ಜಪ್ಪರೆ ಸಾಧ್ಯ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಐದಂಚಿ ಬೇರ್ತೆಗಳ ಜಾಗೆ ಆ ಜಾಗವನ್ನು ಖರೀದಿ ಮಲ್ಪುವ ಚಿತ್ರ ಉದ್ದೇಶ ಮುಂದೆ ಆಡಳಿತ ಟ್ರಸ್ಟಿನ ಗುಬ್ಬಿಗಳು ಇದ್ದೀರಿ. ಅಂಚನೆ ದಾಮೋದರ ನೇತೃತ್ವ ವಹಿಸಿಕೊಂಡಿರಿ. ಹಿರಿಯಾದ ಅನೇಕ ಸಲಹೆ ಸೂಚನೆ ಗೆದ್ದೊಂಡಿರಿ. ಆ ಅವಕಾಶಗಳಿಗೆ ಸೇವೆಯ ಮುಖಾಂತರ ನಡೆದುಕೊಂಡು ಸಂಕಲ್ಪದಲ್ಲಿದ್ದು ಈ ವಿನೂತನ ಅಡಿಯಲ್ಲಿ ಭಕ್ತಾದಿಗಳಿಗೆ ಆಕರ್ಷಣೆ ಹೊಂದಬೇಕಾದ ಕೆಲವು ಸೇವೆಗಳನ್ನು ನಮ್ಮ ವಿಶೇಷವಾದ ಸೇವೆಗಳಿಗೆ ಸಮರ್ಪಣೆ ಮಾಡಿ ಪಂಚಾರತಿ ಸೇವೆಯಲ್ಲಿ ಅಭ್ಯಾಗತರಾಗಿ ಬಂಟರ ಸಂಘ ಬಂಟ್ವಾಳ ತಾಲೂಕು ಅಧ್ಯಕ್ಷ ಜಗನ್ನಾಥ ಚೌಟ ಬದಿಗುಡ್ಡೆ, ಬಿಸಿ ರೋಡು ಅಪೂರ್ವ ಜ್ಯುವೆಲ್ಲರ್ಸ್ನ ಮಾಲಕ ಸುನಿಲ್ ಬಿ ಅಪೂರ್ವ, ಕುಕ್ಕಾಜೆ ಮಹಾದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪುಷ್ಪರಾಜ್ ಕುಕ್ಕಾಜೆ, ಕೊಣಾಜೆ ಬ್ರಾಹ್ಮರಿ ಆರ್ಟ್ಸ್ನ ಜಯಂತ್ ಮತ್ತು ಅಯ್ಯಪ್ಪ ಮಂದಿರದ ಟ್ರಸ್ಟಿ ಕೃಷ್ಣಪ್ಪ ಬಂಗೇರ ಕಂಚಿಲ ಇವರುಗಳು ಭಾಗವಹಿಸಿ ಪಂಚಾರತಿ ಬೆಳಗಿದ್ರು. ಮಂದಿರದ ಪ್ರಧಾನ ಅರ್ಚಕರಾದ ಸಂಜೀವ ಗುರುಸ್ವಾಮಿ ಅಮ್ಟೂರು, ಕೃಷ್ಣ ಗುರುಸ್ವಾಮಿ ಮಾರ್ನಬೈಲು ಮಹಾಪೂಜೆ ನೆರವೇರಿಸಿದ್ರು. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದಾಮೋದರ ಬಿಎಂ ಮಾರ್ನಬೈಲು ಸ್ವಾಗತಿಸಿದ್ರು. ಆಡಳಿತ ಟ್ರಸ್ಟ್ ಅಧ್ಯಕ್ಷರಾದ ಪುರುಷೋತ್ತಮ ಪೂಜಾರಿ ನಾಗನವಳಲ್ಚಿಲು, ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಅಶೋಕ್ ಗಟ್ಟಿ ನಂದಾವರ, ಟ್ರಸ್ಟ್ ಕಾರ್ಯದರ್ಶಿ ಯಶವಂತ ಕೆ ಪುತ್ತೂರು, ಖಜಾಂಚಿ ಗಣೇಶ್ ಗುಡ್ಡೆ ಅಂಗಡಿ, ಶಬರಿ ಮಾತೃ ಮಂಡಳಿ ಅಧ್ಯಕ್ಷೆ ಗಾಯತ್ರಿ ಆರ್ ಕಂಬಳಿ, ಕಾರ್ಯದರ್ಶಿ ತಾರಾ ಭಾಸ್ಕರ್ ಕೊಲ್ಲುಕೋಡಿ, ವಚನ ಅಧ್ಯಕ್ಷ ಸುರೇಶ್ ಕುಲ್ಲಾಲ್ ಕಲ್ಲಾಡಿಗೋಳಿ, ಕಾರ್ಯದರ್ಶಿ ನಿತಿನ್ ಕುಮಾರ್ ಮಾರ್ನಬೈಲು, ಗೋಪಾಲ ಮೂಲ್ಯ ನೆಲ್ಲಿ, ರವಿಕುಲಾಲ್ ಚೇಡೂರು ಉಪಸ್ಥಿತರಿದ್ದರು. ಪ್ರಮುಖ ಪದಾಧಿಕಾರಿಗಳಾದ ಯಾದವ ಬಂಗೇರ ಕಂಚಿಲ, ಯೋಗೀಶ್ ಶೆಟ್ಟಿ ನಂದಾವರ, ರಾಜೀವ ಕೊಟ್ಟಾರಿ ಕಲ್ಲಡ್ಕ, ವಿಶ್ವನಾಥ ಆಚಾರ್ಯ ಮಾರ್ನಬೈಲು, ನಾಗೇಶ್ ಕುಲಾಲ್ ಕೋಮಾಲಿ, ಚಂದ್ರಶೇಖರ ಗಟ್ಟಿ ಅಂದಾಡಿ, ಶೇಖರ್ ನಾಯಕ್ ದಾಸರಗುಡ್ಡೆ, ಕೇಶವ ಮಾಸ್ತರ್ ಮಾರ್ನಬೈಲು, ಸಂದೀಪ್ ಕುಮಾರ್ ನಾಗನವಳಚ್ಚಿಲು, ಪುರುಷೋತ್ತಮ ಪೂಜಾರಿ ಕಾರಾಜೆ, ಜನಾರ್ದನ ಬಂಗೇರ ನಾಗನವಳಚ್ಚಿಲು, ದಯಾನಂದ ಬಿಎಂ ಕಂದೂರು, ಪುರುಷೋತ್ತಮ ಪೂಜಾರಿ ಕೋಮಾಲಿ, ಸೋಮನಾಥ್ ಬಿಎಂ ಕಂದೂರು ಮತ್ತಿತರರು ಭಾಗವಹಿಸಿದ್ರು. ಸಂದೀಪ್ ಸಾಲ್ಯಾನ್ ವಿ4 ನ್ಯೂಸ್ ಬಂಟ್ವಾಳ. ಉತ್ತರಾಖಂಡ್ ಸರ್ಕಾರದ ವೈದ್ಯಕೀಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಸಹಕಾರಿ, ಉನ್ನತ ಶಿಕ್ಷಣ, ಶಾಲಾ ಶಿಕ್ಷಣ ಮತ್ತು ಸಂಸ್ಕೃತ ಶಿಕ್ಷಣ ಸಚಿವರಾದ ಡಾ ಧನ್ ಸಿಂಗ್ ರಾವತ್ ಅವರು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಭೇಟಿ ನೀಡಿದರು. ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಮಲ್ಲಿಗೆ ಹೂವಿನ ಹಾರ ಹಾಕುವ ಮೂಲಕ ಸಚಿವರನ್ನು ಸ್ವಾಗತಿಸಿದರು. ಸಚಿವರು ಸೊಸೈಟಿಯ ಸ್ಕೂಟರಿನ ಚಾರ್ಜಿಂಗ್ ಯೂನಿಟ್ ಅನ್ನು ವೀಕ್ಷಿಸಿ ವಿಶಾಲವಾದ ಜಾಗ, ಆಧುನಿಕ ತಂತ್ರಜ್ಞಾನ ಹೊಂದಿರುವ ಸೊಸೈಟಿಯನ್ನು ನೋಡಿ ಹರ್ಷವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ಉತ್ತರಾಖಂಡ್ ಸರ್ಕಾರ ಸಹಕಾರಿ ಮತ್ತು ಶಿಕ್ಷಣದ ಅಭಿವೃದ್ಧಿಯತ್ತ ಕೇಂದ್ರೀಕರಿಸಲಾಗುತ್ತಿದ್ದು 9 ಜನರ ತಂಡದೊಂದಿಗೆ ಶಿಕ್ಷಣ, ಆರೋಗ್ಯ ಮತ್ತು ಸಹಕಾರಿ ಕ್ಷೇತ್ರದ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಬಂದಿದ್ದು, ಸಂಸ್ಕೃತ ಹಾಗೂ ಸಹಕಾರಿ ಸಚಿವರಾಗಿರುವುದರಿಂದ ಬೇರೆ ಬೇರೆ ಕಡೆ ಭೇಟಿ ನೀಡುತ್ತಿದ್ದೇನೆ. ಹಾಗೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಆಗಮಿಸಿದ್ದೇನೆ. ಸೊಸೈಟಿಯನ್ನು ನೋಡಿ ತುಂಬಾ ಆನಂದವಾಯಿತು. ಸೊಸೈಟಿಯ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಇಡೀ ತಂಡವನ್ನು ಕಟ್ಟಿಕೊಂಡು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಎಂದರು. मेन तो है संस्कृत विलेज संस्कृत विलेज है वहाँ जा मत्तूर में शिवमोगा सोसाइटी। चूँकि मैं कोऑपरेटिव मिनिस्टर हूँ तो मैं जिस भी राज्य में जाता हूँ तो सोसाइटी में जरूर जाता हूँ।
और हमारे जो चेयरमैन साहब ने अच्छा काम कर रहे हैं उनको मैं बधाई देना चाहता हूँ। हमारे जो रजिस्ट्रार हैं, डिप्टी रजिस्ट्रार हैं, हमारे डीआर हैं, ठीक है मैडम, वो भी अच्छा काम कर रहे हैं, हमारे डायरेक्टर लोग भी अच्छा काम कर रहे हैं। अब इस समय पूरे विश्व में कोऑपरेटिव ईयर मनाया जा रहा है, पूरे विश्व अंतर्राष्ट्रीय कोऑपरेटिव ईयर। तो इस समय कई प्रदेशों में अलग अलग कार्यक्रम हो रहे हैं, वृक्षारोपण कार्यक्रम हो रहे हैं, सफाई अभियान हो रहे हैं, कहीं रन फॉर यूनिटी का कार्यक्रम हो रहे हैं, कहीं टीबी के मरीजों को गोद देने का कार्यक्रम है। तो उसी संदर्भ में कोऑपरेटिव विभाग जो एक बहुत अच्छा काम कर रहा है। और हमारे जो गृह मंत्री हैं और देश के सहकारिता मंत्री अमित शाह जी, वो पहले हमारे कोऑपरेटिव मिनिस्टर हैं पूरे देश के, उन्होंने पूरे देश में अभी तक 40 बड़े निर्णय किए कोऑपरेटिव। तो हम लोग चाहते हैं कि हमारी पैक्स और उत्तराखंड के एक पैक्स जो है आपस में क्या करें, ये कोकोनट का काम वहाँ भी हो सकता है, वहाँ का जो हमारा मिलेट मिशन का काम है वो यहाँ भी हो सकता है। तो हम क्या कर रहे हैं कि कई स्टेटों के कोऑपरेटिव आपस में एक दूसरे को क्या करेंगे, कारोबार करेंगे, ये भी हम लोग कर रहे हैं। ಸಚಿವರಿಗೆ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ವತಿಯಿಂದ ಶಾಲ್ ಹೊದಿಸಿ ಫಲ ಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ತಮ್ಮ ಸಂಸ್ಥೆಗೆ ಆಗಮಿಸಿದ ಸವಿನೆನಪಿಗಾಗಿ ಸಚಿವರಿಂದ ಹಸ್ತಾಕ್ಷರವನ್ನು ಪಡೆಯಲಾಯಿತು. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಮಾತನಾಡಿ, ಪಡುಬಿದ್ರಿ ಸೊಸೈಟಿ ಬೆಳೆದು ಬಂದ ದಾರಿಯನ್ನು ನೋಡಿ ತುಂಬಾ ಸಂತೋಷಪಟ್ಟರು ಹಾಗೂ ಉತ್ತರಾಖಂಡ್ ಸರ್ಕಾರದೊಂದಿಗೆ ನಮ್ಮನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ತಮ್ಮ ಮಹದಾಸೆಯನ್ನು ತೋಡಿಕೊಂಡರು ಮತ್ತು ಪ್ರಶಂಸೆಯ ಮಾತುಗಳನ್ನಾಗಿ ಶುಭ ಹಾರೈಸಿದ್ರು ಎಂದರು. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಗೆ ಇವತ್ತು ಒಂದು ಸಂಭ್ರಮದ ದಿನ. ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡುಬಿದ್ರಿ ಸೊಸೈಟಿಗೆ ಇವತ್ತು ಉತ್ತರಾಖಂಡದ ಸಹಕಾರ ಮಂತ್ರಿಯವರಾದಂಥ ಡಾಕ್ಟರ್ ಧನ್ಪಾಲ್ ರಾವತ್ ಅವರು ಇವತ್ತು ಭೇಟಿ ನೀಡಿ ತಮ್ಮ ಸಂಸ್ಥೆಯ ಕಾರ್ಯವೈಖರಿಯನ್ನು ನೋಡಿ ಬಹಳ ಸಂತೋಷವನ್ನು ಪಟ್ಟಿದ್ದಾರೆ. ಮಾತ್ರವಲ್ಲದೆ ಕೃಷಿಕರಿಗೆ ನಾವು ನೀಡುವಂಥ ಪ್ರೋತ್ಸಾಹಧನ ಹಾಗೂ ರಸಗೊಬ್ಬರದ ಮೇಲೆ ನೀಡುವಂಥ 15% ರಿಯಾಯಿತಿ ದರದ ಬಗ್ಗೆ ಸಹ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ನಮ್ಮ ಈ ಪಡುಬಿದ್ರಿ ಸಹಕಾರಿ ಸಂಸ್ಥೆ ಬೆಳೆದು ಬಂದ ದಾರಿಯನ್ನು ನೋಡುವಾಗ ಅವರು ತಮ್ಮ ಮಾತಿನಲ್ಲಿ ಒಂದು ಒಳ್ಳೆಯ ಮಾತನ್ನು ಸಹ ಹೇಳಿದ್ದಾರೆ. ಪಡುಬಿದ್ರಿ ಸಹಕಾರಿ ಸಂಸ್ಥೆ ಮತ್ತು ಅವರ ಉತ್ತರಾಖಂಡದ ಸಹಕಾರಿ ಸಂಸ್ಥೆಗೆ ಜಾಯಿಂಟ್ ಒಂದು ಕಾರ್ಯಕ್ರಮವನ್ನು ಸಹ ನಾವು ಒಟ್ಟಿಗೆ ಮಾಡಬೇಕಂತ ಒಂದು ಯೋಜನೆ ಸಹ ಹಾಕಿಕೊಂಡಿದ್ದಾರೆ. ಬಹಳ ಸಂತೋಷವಾಯಿತು. ನಮ್ಮನ್ನು ಸಹ ಆ ಉತ್ತರಾಖಂಡಕ್ಕೆ ಆಹ್ವಾನ ಮಾಡಿ ನಾವು ಸಹ ಅಲ್ಲಿ ಹೋಗಿ ಜಾಯಿಂಟ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು, ಸಹಕಾರಿ ಸಂಸ್ಥೆ ಯಾವ ರೀತಿ ಬೆಳೆಯುವಂತೆ ಮಾಡಬೇಕಂತ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಇಡೀ ದೇಶದಲ್ಲಿ ಸಹಕಾರಿ ಸಂಸ್ಥೆ ಒಂದು ಉತ್ತಮ ಸಂಸ್ಥೆಯಾಗಿ ಮೂಡಿ ಬರಲಿಕ್ಕೆ ನಾವೆಲ್ಲ ದುಡಿಬೇಕಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ನಮ್ಮ ಸಹಕಾರಿ ಸಂಸ್ಥೆ ಅಲ್ಲದೆ ಊರಿನ ಜನರೊಟ್ಟಿಗೆ ಅವರಿಗೆ ಸಹಾಯ ನೀಡುತ್ತಾ ಹಾಗೆ ಜನರಿಗೆ ಮಾಡಿದಂಥ ಸಹಕಾರವನ್ನು ಸಹ ಕೇಳುವಾಗ ಬಹಳ ಸಂತೋಷವನ್ನು ಪಟ್ಟಿದ್ದಾರೆ. ಈಗಾಗಲೇ ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾರ್ಚರನ್ನು ಸಹ ನೀಡಿದ್ದೇವೆ. ಹಾಗೆ ಪಬ್ಲಿಕ್ನವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಈ ಪರಿಸರದಲ್ಲಿ ನಾವು 25% ಡಿವಿಡೆಂಟ್ ಕೊಡುವುದನ್ನು ಕೇಳಿ ನೀವು ಸಹ ಇಫ್ಕೋ ಕಂಪನಿಯ ನಂತರ ಈ ಸಹಕಾರಿ ಸಂಸ್ಥೆ 25% ನೀಡುವಂತಹ ಸಂಸ್ಥೆ ಅಂತ ಕೇಳಿ ಬಹಳ ಸಂತೋಷ ಆಯ್ತಂತ ಆ ಮಾತನ್ನು ಸಹ ಹೇಳಿದ್ದಾರೆ. ಹಾಗೆ ನಿಮ್ಮ ಬೆಳವಣಿಗೆ ನೋಡುವಾಗ ನಮ್ಮ ರಾಜ್ಯದಲ್ಲಿ ಸಹ ಈ ಸಹಕಾರಿ ಸಂಸ್ಥೆಯನ್ನು ಹೀಗೆ ಬೆಳೆಸಬೇಕು ಎಂಬ ಒಂದು ಯೋಚನೆಯನ್ನು ಹಾಕಬೇಕು. ಹಾಗೂ ನಿಮ್ಮೊಟ್ಟಿಗೆ ನಾವು ಸಹ ಡಿಸ್ಕಸ್ ಮಾಡಿ ನಾವು ಸಹ ಕಾರ್ಯಕ್ರಮವನ್ನು ಮಾಡಿ ನಮ್ಮ ರಾಜ್ಯದಲ್ಲಿ ಸಹ ಸಹಕಾರಿ ಸಂಸ್ಥೆ ಈ ರೀತಿ ಬೆಳೆಯುವಂತೆ ನಾವು ಮಾಡಬೇಕಂತ ಹೇಳಿದ್ದಾರೆ. ಹಾಗೆ ನಮ್ಮನ್ನು ಅವರ ರಾಜ್ಯಕ್ಕೆ ಆಹ್ವಾನ ಸಹ ಮಾಡಿದ್ದಾರೆ. ನಾವು ಸಹ ಅಲ್ಲಿ ಹೋಗಿ ಈ ಸಹಕಾರಿ ಸಂಸ್ಥೆಯ ಬಗ್ಗೆ ಹಾಗೆ ನಮ್ಮ ಊರಿನಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ ಅಲ್ಲಿ ಸಹ ಸಹಕಾರಿಗಳೊಟ್ಟಿಗೆ ಮಾತುಕತೆಯನ್ನು ಸಹ ಮಾಡಲಿಕ್ಕೆ ನಮಗೆ ಆಹ್ವಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು
ನಮ್ಮ ಇಡೀ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳ ಪರವಾಗಿ ನಮ್ಮ ಮಂತ್ರಿಯವರಾದಂಥ ಧನ್ಪಾಲ್ ಸಿಂಗ್ ರಾವತ್ ಅವರಿಗೆ ಕೃತಜ್ಞತೆಯನ್ನು ಸಹ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ವಂದನೆಗಳು. ಈ ಸಂದರ್ಭದಲ್ಲಿ ಉತ್ತರಾಖಂಡ ಸರ್ಕಾರದ ಸಂಸ್ಕೃತ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ದೀಪಕ್ ಕುಮಾರ್, ಸಂಸ್ಕೃತ ಪೀಠದ ಕುಲಪತಿ ಪ್ರೊಫೆಸರ್ ಮಹೇಶ್ ಚಂದ್ರ ಶಾಸ್ತ್ರಿ, ಉಡುಪಿ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕಿ ಲಾವಣ್ಯ ಕೆಆರ್, ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕ ರಮೇಶ್, ಸಹಕಾರ ನಿಬಂಧಕ ಸುನಿಲ್ ಕುಮಾರ್, ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ನಿರ್ದೇಶಕರಾದ ಶಿವರಾಮ ಶೆಟ್ಟಿ, ಗಿರೀಶ್ ಪಲಿಮಾರು, ವಾಸುದೇವ, ಜಿತೇಂದ್ರ ಪುಟಾಡು, ಕೃಷ್ಣ ಬಂಗೇರ, ರಾಜಾರಾಮ್, ಮಾಧವ ಆಚಾರ್ಯ, ರೋಹಿಣಿ ಎ, ಸೊಸೈಟಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೋಭಾ ಎಚ್ ಪುತ್ರನ್, ಸಹಾಯಕ ಕಾರ್ಯನಿರ್ವಹಣಾ ಅಧಿಕಾರಿ ದೀಪಕ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ಪ್ರಪಂಚದ ಪ್ರಜಾಪ್ರಭುತ್ವವು ಬೀಳುಗೆಯಲ್ಲಿದ್ದರೂ ಲೋಕ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತದ ಪ್ರಧಾನಿ ಮೋದಿಯವರು ಜನಾಭಿಪ್ರಾಯದಂತೆ ಪ್ರಜಾಪ್ರಭುತ್ವದ ನಾಯಕರಾಗಿ ಮೂಡಿಬಂದರು. ಪ್ರಧಾನಿ ಮೋದಿಯವರು 75% ಒಪ್ಪಿಗೆಯ ಜನಾಭಿಪ್ರಾಯ ಪಡೆದು ಜಾಗತಿಕ ಪ್ರಜಾಪ್ರಭುತ್ವದ ನಾಯಕ ಎಂದು ಮೊದಲ ಸ್ಥಾನವನ್ನು ಪಡೆದರು. ಉಳಿದವರು ಅವರ ನಾಯಕತ್ವವನ್ನು ಒಪ್ಪದ ಅಭಿಪ್ರಾಯ ನೀಡಿದರು. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಎರಡನೆಯ ಸ್ಥಾನವನ್ನು ಪಡೆದರು. 29% ಜನ ಒಪ್ಪಲಾರೆವು ಎಂದರೆ 13% ಮಂದಿ ಅನಿಶ್ಚಿತ ಅಭಿಪ್ರಾಯ ನೀಡಿದರು. ಅರ್ಜೆಂಟೀನಾದ ಅಧ್ಯಕ್ಷ ಝೇವಿಯರ್ ಮಿಲಿಯಾ ಅವರು 57% ಪರ ಮತದೊಡನೆ ಮೂರನೆಯ ಸ್ಥಾನವನ್ನು ಪಡೆದರು. 37% ಒಪ್ಪೆವು ಎಂದರೆ 6% ಜನ ಗೊತ್ತಿಲ್ಲ ಎಂದರು. ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ 56% ಶಾಬಾಸ್ ಮತ ಪಡೆದರೆ 31% ಅನ್ಫಿಟ್ ಎಂದರು. 13% ಜನರು ನೋ ಕಮೆಂಟ್ ಎಂದರು. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬಾನಿಸ್ 54% ಪರ ಅಭಿಪ್ರಾಯ ಗಿಟ್ಟಿಸಿದರು. 35% ಜನರು ವಿರೋಧ ಸೂಚಿಸಿದರು ಮತ್ತು 11% ಮಂದಿ ಗೊತ್ತಿಲ್ಲ ಎಂದು ಬಿಟ್ಟರು. ಯುಎಸ್ಎಯ ಮಾರ್ನಿಂಗ್ ಕನ್ಸಲ್ಟ್ ಈ ಜನಾಭಿಪ್ರಾಯದ ಮೇಲಿನ ರ್ಯಾಂಕಿಂಗ್ ನೀಡಿದೆ. ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 8ನೇ ಸ್ಥಾನ ಪಡೆದಿದ್ದಾರೆ. ಅವರ ನಾಯಕತ್ವ ಒಪ್ಪಿದವರು 44%, ಉಳಿದವರು ಉಲ್ಟಾ ಹೊಡೆದರು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಕೆಟ್ಟ ಸರ್ಕಾರವನ್ನು ಸಮರ್ಥಿಸಬೇಕಾದ ಕರ್ಮ ನಮ್ಮದು ಎಂದು ಕೇಂದ್ರ ಮಂತ್ರಿ ಹಾಗೂ ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥರಾದ ಚಿರಾಗ್ ಪಾಸ್ವಾನ್ ಕಿಡಿಕಾರಿದ್ದಾರೆ. ಬಿಹಾರ ರಾಜ್ಯ ಸರ್ಕಾರವು ಅಪರಾಧಗಳನ್ನು ತಡೆಯಲು ವಿಫಲವಾಗಿದೆ. ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಸರ್ಕಾರದ ಅವಧಿಯಲ್ಲಿ ಅಪರಾಧಗಳು ಹೆಚ್ಚಿದೆ. ಇದನ್ನು ಹೇಳಲು ಕಷ್ಟವಾಗುತ್ತದೆ, ಖೇದವೂ ಆಗುತ್ತದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ನಮ್ಮ ಪಕ್ಷವು ಇರುವುದರಿಂದ ಇದು ನಮಗೆ ನಾಚಿಕೆಗೇಡಿನ ವಿಷಯವೂ ಆಗಿದೆ ಎಂದು ಅವರು ಹೇಳಿದರು. ಕೊಲೆ, ಅಪಹರಣ, ದರೋಡೆ, ಅತ್ಯಾಚಾರ ಇವುಗಳು ಬಿಹಾರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿವೆ. ಅಪರಾಧಿಗಳ ಮುಂದೆ ಈ ಸರ್ಕಾರವು ಮಂಡಿಯೂರಿದೆ. ಈ ಸರ್ಕಾರದ ಕೈಲಾಗತನವನ್ನು ಖಂಡಿಸದೆ ಬೇರೆ ದಾರಿಯಿಲ್ಲ. ಚುನಾವಣೆ ಎದುರಾಗುತ್ತಿರುವ ಈ ಸಂದರ್ಭದಲ್ಲಿ ಅಪರಾಧಗಳು ಮತ್ತಷ್ಟು ಹೆಚ್ಚಾಗಿರುವುದನ್ನು ಹೇಗೆ ತಾನೇ ಸಮರ್ಥಿಸಲು ಸಾಧ್ಯ ಎಂದು ಅವರು ಬಿಹಾರ ಪ್ರವಾಸದಲ್ಲಿ ಹೇಳಿದರು. देखिए, एक के बाद एक जिस तरीके से बिहार में आपराधिक घटनाओं की एक श्रृंखला सी बन गई है और प्रशासन पूरी तरीके से नतमस्तक दिख रहा है अपराधियों के सामने. ये बात सही है कि जो ये घटना घटी है ये जितनी निंदनीय है, जितनी शर्मनाक है, कार्रवाई भी हुई है, गिरफ्तारी भी हुई है, पर पहली बात ऐसी घटनाएं घट क्यों नहीं है? बिहार में जिस तरीके से हत्या, अपहरण, लूटमार, डकैती, बलात्कार एक के बाद ऐसी श्रृंखला बन गई है और अब तो ऐसा लग रहा है जैसे प्रशासन पूरी तरीके से नाकामयाब है इन घटनाओं को रोकने के लिए. और अगर ऐसे ही चलता रहा तो ये आने वाले दिनों में एक बहुत भयावह परिस्थिति
उत्पन्न कर देगा हमारे प्रदेश में, उत्पन्न हो चुकी है। जिन परिवारों ने अपनों को खोया उनका हालात पूछिए, जिन बच्चियों के साथ इस तरीके से दुष्कर्म हो रहा है उनके हालात पूछिए। आज अगर इस तरीके की बातें भी कही जाती हैं कि चुनाव के कारण ऐसी गतिविधियों को असामाजिक तत्व अंजाम दे रहे हैं, अगर चुनाव भी एक कारण, और मैं भी मानता हूं कहीं ना कहीं कि संभवतः चुनाव भी एक कारण है, सरकार को बदनाम करने की साजिश के साथ संभवतः इन घटनाओं को अंजाम दिया जा रहा है, पर तब भी जिम्मेदारी तो प्रशासन की ही है ना इसको नियंत्रित करने की। ನಗರದ ಬಂಡ್ಸ್ ಹಾಸ್ಟೆಲ್ನಲ್ಲಿರುವ ಶ್ರೀ ರಾಮಕೃಷ್ಣ ಶಾಲೆಯಲ್ಲಿ ಹಿಂದಿನ ಬೇಂಚಿನ ವಿದ್ಯಾರ್ಥಿಗಳೆಂಬ ಉಕ್ತಿಗೆ ಮುಕ್ತಿ ಹಾಡಲಾಗಿದೆ. ಇದೀಗ ನರ್ಸರಿಯಿಂದ ಹೈಸ್ಕೂಲ್ನವರೆಗಿನ ತರಗತಿಗಳಲ್ಲಿ ಅರ್ಧವೃತ್ತಾಕಾರದಲ್ಲಿ ಇರಿಸಿ ಪಾಠ ಮಾಡಲಾಗುತ್ತಿದೆ. ಈ ವ್ಯವಸ್ಥೆಯಿಂದಾಗಿ ಎಲ್ಲಾ ವಿದ್ಯಾರ್ಥಿಗಳು ಸಮಾನವಾಗಿ ಕಾಣಿಸುತ್ತಾರೆ. ಶಿಕ್ಷಕರ ಗಮನ ಎಲ್ಲರ ಮೇಲೆ ಕೇಂದ್ರೀಕರಿಸಲು ಸಹಕಾರಿ ಮಾತ್ರವಲ್ಲ, ವಿದ್ಯಾರ್ಥಿಗಳ ತುಂಟಾಟಕ್ಕೂ ಕಡಿವಾಣ ಬೀಳಲಿದೆ. ಈ ಕ್ರಮದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಜೊತೆಗೆ ಶ್ರದ್ಧೆಯೂ ಹೆಚ್ಚಾಗುತ್ತದೆ. ಅವರ ಶ್ರವಣ ಸಾಮರ್ಥ್ಯ ಮತ್ತು ಪಾಠಕ್ಕೆ ಗಮನ ನೀಡಲು ಸಹಕರಿಸುವ ವ್ಯವಸ್ಥೆ ಇದಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಆಲ್ ಇಂಡಿಯಾ ಮೊಬೈಲ್ಸ್ ರಿಟೇಲರ್ಸ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಉಡುಪಿ ರಿಟೇಲರ್ಸ್ ಅಸೋಸಿಯೇಷನ್ ವತಿಯಿಂದ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಮಂಗಳೂರಿನ ಲಯನ್ಸ್ ಅಶೋಕ ಸೇವಾ ಭವನದಲ್ಲಿ ನಡೆಯಿತು. ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ಪ್ರಶಾಂತ್ ಶೆಣೈ, ಉಪಾಧ್ಯಕ್ಷರಾಗಿ ಇಮ್ತಿಯಾಜ್, ಕಾರ್ಯದರ್ಶಿಯಾಗಿ ಹರಿಹಂತ್ ಜೈನ್, ಕೋಶಾಧಿಕಾರಿಯಾಗಿ ರಾಘವೇಂದ್ರ ಪ್ರಭು ಅವರು ಆಯ್ಕೆಯಾದರು. ಗೌರವಾಧ್ಯಕ್ಷರಾಗಿ ಗುರುದತ್ ಕಾಮತ್, ಸ್ಥಾಪಕ ಅಧ್ಯಕ್ಷ ಅಬ್ದುಲ್ ಸಲೀಂ ಸಂಘಟನೆಗೆ ಶಕ್ತಿ ತುಂಬಿದ್ದಾರೆ. ರೋಹನ್ ಕಾರ್ಪೊರೇಷನ್ನ ಚೇರ್ಮನ್ ರೋಹನ್ ಮೊಂತೆರೋ ಅವರು ಮಾತನಾಡಿ, ಒಗ್ಗಟ್ಟಿದ್ದರೆ ಸವಾಲುಗಳನ್ನು ಎದುರಿಸಬಹುದು, ಅದಕ್ಕಾಗಿ ನಾವು ಸಂಘಟನೆಯನ್ನು ಬಲಪಡಿಸಬೇಕು. ಸಂಘಟನೆಯ ಮೂಲಕ ಯಾವುದೇ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಮೊಬೈಲ್ ಉದ್ಯಮದಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ವಾರ್ಷಿಕ ವಹಿವಾಟು 3,500 ಕೋಟಿ ರೂಪಾಯಿ ಇದ್ದು, ಇದು ಆರ್ಥಿಕತೆಯ ದೊಡ್ಡ ಭಾಗವಾಗಿದೆ. 3,600 ಕೋಟಿ ವ್ಯಾಪಾರ ಸಣ್ಣ ವ್ಯಾಪಾರವಲ್ಲ, ಇದು ಮುಂದೆ ಮತ್ತಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಎಷ್ಟು ಮೆಂಬರ್ಸ್ ಇದ್ದಾರೆ? 450. ನಾನು ಹೇಳಿದೆ ಮೊಬೈಲ್ನವರದ್ದು ಒಂದು ಅಸೋಸಿಯೇಷನ್ ಉಂಟು ಎಂದು ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾನು ಈ ಅಸೋಸಿಯೇಷನ್ನ ಬಗ್ಗೆ ಹೆಮ್ಮೆ ಪಡ್ತೇನೆ. ಯಾಕೆ ಹೇಳಿದರೆ, ಒಂದು ಅಸೋಸಿಯೇಷನ್ ಇಂದು ಸಂಘಟನೆ, ಈ ಸಂಘಟನೆ ಇದ್ದರೆ ನಮಗೆ ಎಲ್ಲೂ ಫೈಟ್ ಮಾಡ್ಬೋದು. ನಾರ್ಮಲಿ ಸಂಘಟನೆ ಹೇಳುವಾಗ ನಾವು ಯೂನಿಟಿ ಇರುವುದಿಲ್ಲ, ಬಟ್ ನಿಮ್ಮಲ್ಲಿ ಯೂನಿಟಿ ಇದೆ. ನೀವು 450 ಮೆಂಬರ್ ಇದ್ದೀರಿ, ಹಾಗಾಗಿ ನೀವು ಏನೂ ಮಾಡಲು ಸಾಧ್ಯ. ಈಗ ನಮಗೆ ಯೂನಿಟಿ ಬೇಕು. ಯೂನಿಟಿ ಇದ್ದರೆ ಮಾತ್ರ ನಾವು ಏನನ್ನು ಸಬಲಿಸಬಹುದು. ಯಾಕೆ ಹೇಳಿದರೆ, ಇಂದು ವ್ಯಾಪಾರ ಮಾಡುವಾಗ ಯಾವುದೇ ವ್ಯಾಪಾರ ಆಗಲಿ ತುಂಬ ಸವಾಲುಗಳು ಬರ್ತವೆ, ದಿನನಿತ್ಯ ಸವಾಲುಗಳು. ಆ ಸವಾಲುಗಳು ಎದುರಿಸಬೇಕಾದ್ರೆ ಒಬ್ಬೊಬ್ಬರಿಂದ ಆಗುವುದಿಲ್ಲ. ಯೂನಿಟಿಯಾಗಿ ನಾವು ಒಟ್ಟಿಗೆ ಸೇರಿದರೆ ಮಾತ್ರ ಅದನ್ನು ನಾವು ವಿನ್ ಆಗ್ಬೋದು. ಅದಕ್ಕೋಸ್ಕರ ನೀವು ಎಲ್ಲರೂ ಉಡುಪಿ ಮಂಗಳೂರಿನ ಒಟ್ಟಿಗೆ ಆಗಿ ನೀವು ಯೂನಿಟಿಯಾಗಿದ್ದೀರಿ. ನೀವು ಒಂದು ಈ ಒಕ್ಕೂಟದಿಂದ ನಿಮಗೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ನೀವು ಎಲ್ಲಿ ಹೋಗಲಿ, ನಾಳೆ ಏನೋ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಆಗುವುದಿಲ್ಲ, ಇಂಪಾಸಿಬಲ್ ಹೇಳುವ ವಿಷಯವೇ ಇಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಹೇಳ್ತೇನೆ, ಈಗ ಮೊಬೈಲ್ ವ್ಯಾಪಾರ ಹೇಳೋದು, ನಾವು ಹೇಳೋದು ಡೀಲರ್, ಬಟ್ ನಿಮಗೆ ತುಂಬಾ ಶಕ್ತಿ ಉಂಟು. ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮೊಬೈಲ್ ವಿತರಕರನ್ನು ಹೊಂದಿದ್ದು, ಇದೊಂದು ಕರಾವಳಿ ಭಾಗದ ಅತಿ ದೊಡ್ಡ ಸಂಘಟನೆಯಾಗಿದೆ. 450ಕ್ಕೂ ಜಾಸ್ತಿ ಮೊಬೈಲ್ ಮಾರಾಟ ಮಳಿಗೆ ಹೊಂದಿದ್ದು ಅಧಿಕೃತವಾಗಿ ನೋಂದಾಯಿಸಲಾಗಿದೆ.
ಈ ಸಂಘ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿದ್ದು ಇದೊಂದು ಬಲಿಷ್ಠ ಸಂಘಟನೆಯಾಗಿದೆ ಎಂದು ತಿಳಿಸಿದರು. ಕಾಸು ಕೊಡಂಗಿಲ್ಲ, ಸೋಷಿಯಲ್ ಮೀಡಿಯಾ ನೀವು ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ ಯಾರು ನಿಮ್ಮ ಹತ್ರ ಕಾಸು ತಗೊಳ್ಳಲ್ಲ. ಏನ ಇಟ್ಟಾಯ್ತು ಅಂದ್ರೆ ಅವರೇ ನಿಮಗೆ ದುಡ್ಡು ಕೊಡ್ತಾರೆ, ಕರೆಕ್ಟಾ? ಆಮೇಲೆ 4 ಜನ ಕಸ್ಟಮರ್ ಬಂದ್ರು ನಿಮ್ಗೆ ಬೆನಿಫಿಟ್ ಆಗುತ್ತೆ, ನಿಮ್ಮ ನೋಡ್ಕೊಂಡ್ ಬರ್ತಾರೆ. ಜನ ಗೊತ್ತಾಗಬೇಕು ನೀವು ಏನ್ ಮಾತಾಡ್ತಿದ್ರ, ನಿಮ್ಮ ಹತ್ರ ಏನ್ ಸಿಗುತ್ತೆ ಅಂತ. 2025-26ರ ಅಧ್ಯಕ್ಷರಕ್ಕೆ ನಾನು ಆಯ್ಕೆಯಾಗಿದ್ದೇನೆ. ಇಲ್ಲಿ ಸವಾಲುಗಳು ತುಂಬ ಇವೆ, ಸಮಸ್ಯೆಗಳು ತುಂಬ ಇವೆ. ನೀವೆಲ್ಲರೂ ಜೊತೆಗೂಡಿ ಈ 2025-26 ವರ್ಷವನ್ನು ನನ್ನ ಜೊತೆ ನನ್ನ ಬೆನ್ನೆಲುಬಾಗಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊತಿದ್ದೇನೆ. ಏಕೆಂದರೆ ನೀವೆಲ್ಲ ಒಟ್ಟಿದ್ದರಿಂದ ಮಾತ್ರ ಈ ಒಂದು ನಾವು ಏನೇ ಒಂದು ಸವಾಲು ಬಂದರೂ ಎದುರಿಸಲು ಸಹಾಯ ಆಗ್ತದೆ. ಈ ಸಂದರ್ಭದಲ್ಲಿ 20 ವರ್ಷಕ್ಕಿಂತ ಅಧಿಕ ಅವಧಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಗಿರಿಜಾ, ನಾಗರಾಜ್ ಹಾಗೂ ಜಯಮ್ಮ ಅವರನ್ನು ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸಿದರು. ವರ್ಷಗಳಿಗೆಲ್ಲ ಅಧಿಕ ಅವಧಿಗೆ ಮಹಾನಗರ ಪಾಲಿಕೆ ಸೇವೆಯನ್ನು ಮಾಡಿದ್ದಾರೆ. ನಗರವನ್ನು ಕಾರ್ಯಕ್ರಮದಲ್ಲಿ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಅಶ್ವಥ್ ಎಸ್ಎಲ್, ಆದರ್ಶ್ ಎಂಕೆ, ರವಿಕುಮಾರ್, ಮೋಹನ್ ರಾಘವೇಂದ್ರ ಪ್ರಭು ಹಾಗೂ ಗೌರವಾಧ್ಯಕ್ಷ ಗುರುದತ್ ಕಾಮತ್, ಸ್ಥಾಪಕ ಅಧ್ಯಕ್ಷ ಅಬ್ದುಲ್ ಸಲೀಂ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮಂಜೇಶ್ವರ ರೈಲ್ವೆ ನಿಲ್ದಾಣದ ಎದುರು ರಾಗಂ ಜಂಕ್ಷನ್ ರಾಷ್ಟ್ರೀಯ ಷಡ್ಪಥ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ ಬಸ್ ನಿಲ್ದಾಣಕ್ಕೆ ತಾಗಿಕೊಂಡೇ ತಡೆಬೇಲಿ ಇಲ್ಲದೆ ಸ್ಥಾಪಿಸಲಾಗಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣಕ್ಕೆ ಕಾರಣವಾಗಿತ್ತು. ಈ ಸುದ್ದಿ ವಿ4 ನ್ಯೂಸ್ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗಿ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾದ ಬಳಿಕ ವಿದ್ಯುತ್ ಇಲಾಖೆ ತಕ್ಷಣ ಸ್ಪಂದಿಸಿ ಶನಿವಾರದಂದು ಬೆಳಿಗ್ಗೆ ತಾತ್ಕಾಲಿಕ ತಡೆಬೇಲಿ ಸ್ಥಾಪಿಸುವ ಕಾರ್ಯದಲ್ಲಿ ತೊಡಗಿದೆ. ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಯಾಣಿಕರು ಅಪಾಯಕರ ಪರಿಸ್ಥಿತಿಯನ್ನು ಬೆಳಕಿಗೆ ತಂದ ನಂತರ ನಾಗರಿಕರ ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವ್ಯಕ್ತವಾಗಿತ್ತು. ಟ್ರಾನ್ಸ್ಫಾರ್ಮರ್ ಬಹುಜನ ಓಡಾಟವಿರುವ ಬಸ್ ನಿಲ್ದಾಣದ ಅಂಗಳದಲ್ಲೇ ಇರುವುದರಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ತಾತ್ಕಾಲಿಕ ದೋಷಗಳಿಂದ ಸಂಭವಿಸಬಹುದಾದ ಅಪಘಾತದ ಭೀತಿ ಎದುರಾಗಿತ್ತು. ವಿ4 ನ್ಯೂಸ್ ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಪಾಯವನ್ನು ಅರಿತ ಮೇಲಾಧಿಕಾರಿಗಳು ನೀಡಿದ ಸೂಚನೆಯಲ್ಲಿ ತಕ್ಷಣ ಸೆಕ್ಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಬೇಲಿ ಹಾಕುವ ಮೂಲಕ ನಾಗರಿಕರ ಭದ್ರತೆಗೆ ಆದ್ಯತೆ ನೀಡಿದ ಕ್ರಮವನ್ನು ಕೈಗೊಂಡಿದ್ದಾರೆ. ತಾತ್ಕಾಲಿಕ ತಡೆಬೇಲಿ ಹಾಕಿದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿರುವುದಾಗಿಯೂ ತಿಳಿದುಬಂದಿದೆ. ವಿ4 ನ್ಯೂಸ್ನ ಒತ್ತಡ, ಸಾರ್ವಜನಿಕ ಒಗ್ಗಟ್ಟು ಮತ್ತು ನಾಗರಿಕ ಜವಾಬ್ದಾರಿಯ ಪ್ರಭಾವದಿಂದಾಗಿ ಸಮಸ್ಯೆಗೆ ತಡವಾಗಿಯಾದರೂ ವಿದ್ಯುತ್ ಇಲಾಖೆ ವತಿಯಿಂದ ಸ್ಪಂದನೆ ಉಂಟಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಂತಹ ಸಂದರ್ಭಗಳಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿಯಾದ ಕ್ರಮ ಅಗತ್ಯ ಎಂಬುದನ್ನು ಈ ಘಟನೆಯ ಬಗ್ಗೆ ಮಾಧ್ಯಮಗಳು ಮತ್ತೊಮ್ಮೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಂಟೆ ನೀಡಿದೆ. ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಪಾಯವನ್ನು ಅರಿತ ಮೇಲಧಿಕಾರಿಗಳು ನೀಡಿದ ಸೂಚನೆಯಲ್ಲಿ ತಕ್ಷಣ ಸೆಕ್ಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಬೇಲಿ ಹಾಕುವ ಮೂಲಕ ನಾಗರಿಕರ ಭದ್ರತೆಗೆ ಆದ್ಯತೆ ನೀಡಿದ ಕ್ರಮವನ್ನು ಕೈಗೊಂಡಿದ್ದಾರೆ. ತಾತ್ಕಾಲಿಕ ತಡೆಬೇಲಿ ಹಾಕಿದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿರುವುದಾಗಿಯೂ ತಿಳಿದುಬಂದಿದೆ. ಮಂಜೇಶ್ವರ ഇത് നമ്മളെ രാഗം ജംഗ്ഷൻ റെയിൽവേ സ്റ്റേഷൻ്റെ ഇപ്പറ ഹൈവേൻ്റെ സൈഡിൽ നാഷണൽ ഹൈവേ 66ൻ്റെ സൈഡിൽ റോഡിലേക്ക് ടച്ച് ആയിട്ടാണ് ട്രാൻസ്ഫോർമർ ഉള്ളത്. അപ്പോൾ കുട്ടികൾ മറ്റേ റിക്ഷ സ്റ്റാൻഡ് ഉണ്ട്, അപ്പുറത്തെ ഷോപ്പിംഗ് കോംപ്ലക്സ് ഉണ്ട്, അടക്കെല്ലാം പോകുന്ന ആൾക്കാർക്ക് വലിയ ബുദ്ധിമുട്ടായിക്കൊണ്ട് സൈഡ് ഒരു വേലി കെട്ടിയില്ലായിരുന്നു. അപ്പോൾ ഒരു ചാനലിൽ മുന്നേ ന്യൂസ് ചാനലിൽ വന്നത് കൊണ്ടും ഇപ്പം അതിൻ്റെ പണി തീർത്ത് ഇപ്പം അതിനെ ക്ലിയറാക്കി കൊടുത്തിന്. അപ്പോൾ ആ ന്യൂസ് ചാനലിൽ വന്ന ചാനലിലവർക്ക് നന്ദി അറിയിക്കുന്നു. അത് വന്നത് മൂലമാണ് ഇത്രയും പെട്ടെന്ന് ആയി കിട്ടിയത് എന്നാണ് പബ്ലിക് മൊത്തം പറയുന്നത്. ರೆಹಮಾನುದ್ದೇವರ ವಿ4 ನ್ಯೂಸ್ ಮಂಜೇಶ್ವರ. ನಾದಸ್ವರ ಮ್ಯೂಸಿಕ್ನ ಸಂಚಾಲಕಿ ಸುಜಾತಾ ಸುವರ್ಣ ಅವರ ನೇತೃತ್ವದಲ್ಲಿ ನಡೆದ ಆಟಿದ ತಮ್ಮನದ ಗಮ್ಮತ್ ಎಂಬ ಕಾರ್ಯಕ್ರಮವು ಬೋಳೂರಿನ ಜಾರಂದಾಯ ದೈವಸ್ಥಾನದ ಬಳಿಯ ಸಾಯಿ ನಮನ್ನಲ್ಲಿ ನಡೆಯಿತು.
ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇವಕಿ ನಾಯ್ಕ ಹಾಡು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅತಿಥಿಗಳನ್ನು ಶಾಲು ಹೊದಿಸಿ ವೀಳ್ಯದೆಲೆ ಮತ್ತು ಅಡಕೆಗಳನ್ನು ಕೊಟ್ಟು ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಲಾವಿದರಾದ ದೇವಿ ಕಿರಣ್ ಅವರು ಮಾತನಾಡಿ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಶುಭ ನುಡಿಗಳನ್ನಾಡಿದರು. ತುಳುನಾಡದ ಬಗ್ಗೆ ಒಂದು ನೆನಪು ಪುಟ್ಟವನಂಚಿನ ಎಡ್ಡ ಕಾರ್ಯಕ್ರಮ ನಮ್ಮ ತುಳುನಾಡು ದಾದು ಉಂಡು ದಾದು ಆತನ ಬಂಡ ತುಂಬುದಲ್ಲಿ ಗೊತ್ತುಂಟು. ನಾನು ಇದ್ದದ ಜನಕ್ಕೆ ಕೆಲವರಿಗೆ ಗೊತ್ತಿಜ್ಜಿ ಅವರಿಗೆ ನೆನಪು ಮಲ್ಪುನಂಚಿನ ಒಂದು ಎಡ್ಡ ಕಾರ್ಯಕ್ರಮ ಮಲ್ತೊಂದುಲ್ಲೇರು ನಮ್ಮ ನಾದಸ್ವರ ಹರಿಕಲಿಗೆ ನನ್ನ ಪರವಾದ ಸ್ವರ್ಗ ಸಣ್ಣ ಒಂದಿಲ್ಲ ಅಂಚೆನೆ ನಮ್ಮ ತುಳುನಾಡು ಆಟದ ಟೈಮ್ ದಾದ ಭಂಗ ಎತ್ತಡ ಅವು ದುಮ್ಮದ ಹಿರಿಯಕ್ಲಿ ಗೊತ್ತುಂಟು. ಭಂಗದ ಟೈಮ್ ಆ ಟೈಮು ದಾಲ ತಿನಿಯರೆತ್ತಿಜಿ ಉಣಿಯರೆತ್ತಿಜಿ ಬಾರಿ ಬಂಗೋಡು ಅಟಿ ಮಾಡ್ತದು. ಆ ಟೈಮ್ ಇಲ್ಲದಲೆ ಕೊಲ್ದು ಆ ಉಪ್ಪು ಮುಂಚೆಯ ಉಪ್ಪಡ ಅತ್ತ ದಿಕ್ಕೆಂಡು ಕಾಯ್ಪಾಡ ಕೆರೆಂಗ ಆದುಪ್ಪು ಬಟಾಟ ಆದುಪ್ಪು ಅಂಚಿನ ಟೈಮ್ ಅಂಚಿ ತಿಂದದು ಬದಕಿನ ಜೋಕುಲಿದ್ದ ಮಸ್ತ್ ಮಲ್ಲಾಕಲಾದ ಮಸ್ತ್ ಬುಧರ್ ಕಾಣದ ಈ ತುಳುನಾಡು ಎಡೆಟ್ಟ ಸ್ಥಾನದ ಉಳ್ಳೇರು ಅವು ನಮಕ್ ಬಾರಿ ಹೆಮ್ಮೆ ಆಯ್ನ ವಿಷಯ. ನಂತರ ಕಲಾವಿದರಾದ ತಮ್ಮ ಲಕ್ಷ್ಮಣ ಅವರು ಮಾತನಾಡಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಬಹಳ ಸಂತಸ ತಂದಿದೆ. ಈ ರೀತಿಯ ಕಾರ್ಯಕ್ರಮ ಇನ್ನಷ್ಟು ನಡೆಯಲಿ ಎಂದು ಹೇಳಿ ತಮ್ಮ ಅನುಭವದ ಮಾತನ್ನು ಹಂಚಿಕೊಂಡರು. ಅವು ನಮ್ಮ ಹಿರಿಯರಿಗೆ ಬದಲಿಸಲು ತುಲೆ ಅಪಗಮೆ ಆಗಲಿಗೆ ಜ್ಞಾನ ಹುಟ್ಟದಕ್ಕೋಸ್ಕರ ನಮ್ಮ ಹಿರಿಯರು ಉಳ್ಳೇರು ನಿಕುಲ್ ಮಾತ್ರ ತಂದು ಬಂಪಿನ ಆ ಒಂದು ಸಿಂಟಮ್ ಕೆಲವು ಮಾತ್ರ ವಿಷಯ ತುಲೆ ಅವು ವೈಜ್ಞಾನಿಕವಾದ ಉಂಟು ಬಕ್ಕ ನಮ್ಮ ಪ್ರಕೃತಿಗೆ ಅನುಗುಣವಾದ ಉಂಟು. ಅವು ಪೂರ ನಮ್ಮ ಅಮಾಸ ಮೀಪಿನ ತುದೇಟ್ ಮೀಪಿನೆಗ್ ನಮ್ಮ ಬಾತ್ರೂಮ್ ಹುಡುಗ ತುದೇಕ್ ಮೀಪಿನೆಗ್ ಅಮಾಸಿಗೆ ಮೀ ಅರೆ ಪೋಪಿನ ಒಂಜಿ ಸಂಭ್ರಮ ಬೇತೆ ಅಂಚನೆ ಹಿರಿಯ ಕಿಲ್ಲಗ್ ಬಲಸುನ ಬೇತೆ ಐಟಲ ಒಂಜಿ ಉಂಡು ಆಟಿದ ತಿಂಗೊಳ್ಡು ನಂಗೆ ದಾಲಾ ಸುತ್ತು ತಿನ್ನರ ತಿಕ್ಕುಜಿ ನಮ್ಮ ಬಾಕಿ ತಿಂಗೊಳ್ಡು ಬೆಂಪ ಬೇಸಾಯ ಮಲ್ಪ ಅಪಗದ ಕಾಲದ ವಿಷಯ ಪಂಪಿನಿ ದಾಲ ಇಂಚ ಬಿಸ್ನೆಸ್ ಅತ್ತು ಪ್ರಕೃತಿ ಇಂಚಿನ ಮಾತ ತೋಟ ಕೃಷಿ ಮಾತ ಮಲ್ತೊಂದು ಪುನಗ ಕೀರಿ ಕಿಟ್ಟದ ಬರ್ಸ ಬಂದಾಗ ಒಳ್ಳ ಇಜ್ಜಂದೆ ನಮ್ಮ ಇಡೀ ವರ್ಷಡು ಅಕುಲು ಗುಲೆ ಸಲೆ ಮಲ್ದಿನ ಖಾಲಿ ಆದ್ ತೊಜಂಕ್ ಪತ್ರಡೆ ಅಂಚಿನ ಮಾತ ತಿಂದದ ಆಚರಣೆ ಮಲ್ಪನ ತಿಂಗಳು ಆಂಡ ಐಟು ಒಂಜಿ ದಿನ ಕೋರಿ ಮೀನಿಂದ ಒಣಸಿ ಐಕಿ ಹಿರಿಯರಿಗೆ ಬಲಸುದು. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ ಆಟಿ ತಿಂಗಳಲ್ಲಿ ಯಾವ ರೀತಿಯಲ್ಲಿ ದಿನಗಳನ್ನು ಎದುರಿಸುತ್ತಿದ್ದೆವು ಎಂಬ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನಾಡಿದ್ರು. ಸಂಗೀತ ಸೈನಗಳ ಸಂಗೀತ ಉಂಟು, ಕುಟ್ಟನಗಳ ಸಂಗೀತ ಉಂಟು, ಬಾಲಕ ಜೋಗಲ ಉಂಟು, ಸೈನಕ ಭಜನೆ ಸಂಗೀತ ಧ್ಯಾನ ಸಂಗೀತ ಅಕಾಡೆಮಿದ ನಾದಸ್ವರದ ಎಡ್ಡೆ ಪುದರ್ದಿತ್ತಾರೆ ఒక ನಮ್ಮ ಒಂದಕ್ಕೆ ಎಡ್ಡೆ ಜೀವನದ ಒಂದು ರಿಟೈರ್ಮೆಂಟ್ ಯಾಪ ಲೈಫ್ ಹುಡುಕುವಾಗ ಇಂಚಿನ ಮಾತ ವಿಷಯಗಳು ನಮ್ಮ ಬ್ಯುಸಿ ಆಗಿತ್ತಂಡ ನಮ್ಮ ಲೈಫ್ ಬಾರಿ ಶೋಕುಡು ಕ್ಲೀನ್ ಆದ ನೀಟ್ ಆದ ಹೋಗ್ಬಿಟ್ಟು ಇಲ್ಲದ ಗಲಾಟೆ ಮಾತಾಡ್ಬೇಕು ಇದೇ ಬರ್ತದೆ ಮೂರು ಖುಷಿ ಆಗ್ತದೆ ಮಕ್ಕಳ ನಾಡ ಮಕ್ಕ ಈ ಇಲ್ಲುಂಡತೆ ಈ ಇಲ್ಲೊಂದು ನನ್ನೆಲ್ಲ ಜಾಸ್ತಿ ಇದು ಬೇತ ಇಲ್ಲ ಗೋಲೆ ಇಂಚಿನ ಸಂಗೀತದ ಅಟ್లా ಒಂಜಿ ಒಂದು ಪುನಃ ಇಲ್ಲುತ್ತಲ್ಲಿ ಅಲ್ಪದೊಂದು ವ್ಯವಸ್ಥೆಗೆ ಬೇತ ಖುಷಿಯ ಬೇತ ಅದೇ ಒಳ್ಳೆ ಪೊಗ್ಗನಕ್ಕೆ ಗೊತ್ತಾಗ ನಾವು ಒಂದೊಂದು ಜಾಕೆಟ್ ಒಂದೊಂದು ವೈಬ್ರೇಷನ್ ಒಂದು ಬಂತಾರೆ ಅಂಚ ಕೆಲವು ಬಂತು ವೈಬ್ರೇಷನ್ ಬಂತು
ಕಾರ್ಯಕ್ರಮದಲ್ಲಿ ಸಮಿತಿಯ ಮಹಿಳಾ ಸದಸ್ಯರು ಹಾಗೂ ಇತರ ಸದಸ್ಯರುಗಳಿಂದ ತಯಾರಿಸಲಾದ ಆಟಿ ತಿಂಗಳಿನಲ್ಲಿ ಸವಿಯುವಂತಹ ವಿವಿಧ ಬಗೆಯ ಖಾದ್ಯಗಳನ್ನು ಸವಿದು ಸಂತಸ ವ್ಯಕ್ತಪಡಿಸಿದರು. ತುಳುನಾಡಿನ ಪಾರಂಪರಿಕ ಹಲವು ವಸ್ತುಗಳು ಮತ್ತು ವಿವಿಧ ದೇಶಗಳ ಹಳೆಯ ನಾಣ್ಯಗಳನ್ನು ಪ್ರದರ್ಶಿಸಲಾಯಿತು. ಈ ವೇಳೆ ತಂಡದ ಸದಸ್ಯರು ಹಾಡು ಮತ್ತು ನೃತ್ಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಸತೀಶ್ ಇರಾ, ನಾಗೇಶ್, ಗಿರೀಶ್, ಸಂದೀಪ್, ರೇಖಾ ಶಣೈ, ಭರತ್ ಕಾಮತ್, ಸ್ವಾತಿ ಶಾನುಭೋಗ್, ಶಾಲಿನಿ, ಕಿಶೋರ್ ಡಿ ಸಿಲ್ವಾ, ಮಮತಾ ಶೆಟ್ಟಿ, ರಾಕೇಶ್ ಶೆಟ್ಟಿ, ರಾಜೇಶ್, ಹರಿ ಶೆಟ್ಟಿ, ಸೂರಜ್, ಪ್ರಕಾಶ್ ಮೊಂತೆರೋ ಮತ್ತು ಸದಸ್ಯರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನಾದಸ್ವರ ಮ್ಯೂಸಿಕ್ನ ಸಂಚಾಲಕಿ ಸುಜಾತಾ ಸುವರ್ಣ, ಗೋಪಾಲಕೃಷ್ಣ, ಗಿರೀಶ್ ಕುಮಾರ್, ಗೋಪಿನಾಥ್ ಶೆಣೈ, ಕಾರ್ಯಕ್ರಮದ ಸಂಯೋಜಕರು ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಭರತ್ ನಡೆಸಿಕೊಟ್ಟರು. ರವೀಂದ್ರ ನಾಯಕ್ ವಂದನಾರ್ಪಣೆ ನೀಡಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.